ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ ಮೂರನೆಯ ಸ್ಕಂದ 28ನೇ ಅಧ್ಯಾಯ ಶ್ಲೋಕ 30. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಶ್ಲೋಕ 30. ಶ್ರೀನಿಕೇತಂ ಅಲಿಭಿ ಪರಿಸೇವ್ಯಮಾನಂ ಭೂತ್ಯಾ ಸ್ವಯಾ ಕುಟಿಲ ಕುಂಟಲ ವೃಂದಜೂಷ್ಟಂ ಮೀನಾದ್ವಯಾಶ್ರಯಂ ಅಧಿಕ್ಷಪತ್ ಅಬ್ಜನೇತ್ರಂ ಧ್ಯಾಯೇನ್ ಮನೋಮಯಂ ಅತಂದ್ರಿತ ಉಲ್ಲಸದ್ಭ್ರೂ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಅನಂತರ ಯೋಗಿಯು ಮುಂಗುರುಳುಗಳಿಂದ ಶೋಭಿತವಾದ ಮತ್ತು ಕಮಲ ಸದೃಶವಾದ ಕಣ್ಣುಗಳಿಂದಲೂ ಭ್ರೂ ವಿಲಾಸದಿಂದಲೂ ಭೂಷಿತವಾದ ಭಗವಂತನ ಸುಂದರ ವದನವನ್ನು ಧ್ಯಾನಿಸಬೇಕು. ದುಂಬಿಗಳ ಹಿಂಡಿನಿಂದ ಮತ್ತು ಈಜುವ ಮೀನು ಜೋಡಿಯಿಂದ ಆವೃತವಾದ ಕಮಲವು ಅವನ ಮುಖ ಸೊಬಗಿನಿಂದ ನಾಚುತ್ತದೆ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇಲ್ಲಿ ಹೇಳುವಂಥದ್ದು ಯೋಗಿ ಅಂತ ಮಾಡಬೇಕು, ಭಗವಂತನ ಮುಖ. ಆದರೆ ಈ ಮುಖಕ್ಕೆ ಬರುವ ಮುಂಚೆ ನನ್ನ ಮೌಸ್ ವರ್ಕ್ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ ಅನ್ಮ್ಯೂಟ್ ಮಾಡುವಾಗ. ಎಸ್ ಓಕೆ. ಹರೇ ಕೃಷ್ಣ. ಮುಖಕ್ಕೆ ಬರುವ ಮುಂಚೆ ಎಂತೆಲ್ಲ ಆಯಿತು, ಯಾರು ಹೇಳ್ತೀರಿ? ಯಾವುದೆಲ್ಲ ನಾವು ಶ್ಲೋಕದೆಲ್ಲ ನೋಡಿದೆವು? ಎಸ್ ಹರೇ ಕೃಷ್ಣ. ಮುಖಕ್ಕೆ ಬರುವ ಮುಂಚೆ ನಮ್ಮ ಹಿಂದಿನ ಈಗ ಕ್ಲಾಸ್ ಎಲ್ಲ ಆಯ್ತಲ್ಲ, ಯಾವುದೆಲ್ಲ ಆಯ್ತು, ಎಂತೆಲ್ಲ ಎಕ್ಸ್ಪ್ಲನೇಷನ್ ಆಯ್ತು. ಈಗ ಮುಖ ಬಂದಿದೆ, ಮುಖಕ್ಕಿಂತ ಮುಂಚೆ ಯಾವುದೆಲ್ಲ ಬಂದಿದೆ? ಕಾಲಿನಿಂದ ಪ್ರಭುಜಿ, ಕಾಲಿನಿಂದ ಧ್ಯಾನ ಮಾಡಬೇಕು ಅಂತ. ಕಾಲಿನಿಂದ ಯಾವುದೆಲ್ಲ ಬಂದಿದೆ? ಕಾಲು ಮತ್ತೆ ಬೇರೆ. ಈಗ ನಾವೆಲ್ಲ ಶ್ಲೋಕದೆಲ್ಲ ನೋಡಿದ್ದೇವೆ. ಈಗ ನಾವು ಮುಖಕ್ಕೆ ಬಂದಿದ್ದೇವೆ. ಮುಖಕ್ಕಿಂತ ಮುಂಚೆ ಎಂತೆಲ್ಲ ಆಯ್ತು? ಕಾಲು, ತೊಡೆ, ಕಟಿ ಪ್ರದೇಶ, ಕಟಿ ಪ್ರದೇಶ ಮತ್ತು ನಾಭಿ, ಚೆಸ್ಟ್, ತೋಳುಗಳು, ಕಂಠ, ಕೆನ್ನೆ ಆಯ್ತು. ನಿನ್ನೆ ಕೆನ್ನೆ, ಕಣ್ಣುಗಳು. ಓಕೆ, ಈಗ ಮುಖಕ್ಕೆ ಬಂದಿದೆ. ಎಸ್ ಓಕೆ, ಧನ್ಯವಾದಗಳು. ಹಾಗೆ ಇವತ್ತು ನಾವು ಮುಖಕ್ಕೆ ಬಂದಿದ್ದೇವೆ. ಹಾಗಾಗಿ ಸಡನ್ ಆಗಿ ಮುಖಕ್ಕೆ ಜಂಪ್ ಆಗುದಲ್ಲ. ಮುಖ ಅಂದ್ರೆ 10th ಕ್ಯಾಂಟು. ಹಾಗಾಗಿ ಫಸ್ಟ್ ಕ್ಯಾಂಟು, ಸೆಕೆಂಡ್ ಕ್ಯಾಂಟು ಭಗವಂತನ ಪಾದ, 3ನೇ ಮತ್ತು 4ನೇ ಸ್ಕಂದ ಭಗವಂತನ ಜಂಗ ಥೈಸ್, 5ನೇ ಸ್ಕಂದ ಭಗವಂತನ ನಾಭಿ, 6ನೇ ಸ್ಕಂದ ಭಗವಂತನ ಚೆಸ್ಟ್ ವಕ್ಷಸ್ಥಳ, 7ನೇ ಮತ್ತು 8ನೇ ಸ್ಕಂದ ಭಗವಂತನ ಭುಜಾಯೆ ಆರ್ಮ್ಸ್, 9ನೇ ಸ್ಕಂದ ಭಗವಂತನ ಕಂಠ ಥ್ರೋಟ್, 10ನೇ ಸ್ಕಂದ ಭಗವಂತನ ಮುಖ, 11ನೇ ಸ್ಕಂದ ಭಗವಂತನ ಕಪೋಲ, ಇದು 12ನೇ ಸ್ಕಂದ ಭಗವಂತನ ಇದು ಕೂದಲು, ಇಲ್ಲಿ ತಲೆಯ ಪಾಠ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕಂತೆ. ಈಗ ನಾವು ಇಲ್ಲಿ ಹೇಳುವಾಗೆ ಈಗ ಯೋಗಿ ಕೊನೆಗೆ ಈಗ ಎಲ್ಲಿ ಬರ್ತಾ ಇದ್ದಾನೆ? ಮುಖಕ್ಕೆ ಬರ್ತಾ ಇದ್ದಾನೆ. ಬ್ಯೂಟಿಫುಲ್ ಫೇಸ್ ಆಫ್ ದಿ ಲಾರ್ಡ್. ಭಗವಂತನಿಗೆ ಮುಖ ಉಂಟು. ಭಗವಂತನಿಗೆ ಮುಖ ಉಂಟು. ಭಗವಂತ ನಿರಾಕಾರ ಅಲ್ಲ. ಅದು ಕೂಡ ಎಂಥ ಮುಖ ಇಲ್ಲಿ ಹೇಳುವಂಥದ್ದು? ತುಂಬಾ ಸುಂದರವಾದ ಮುಖ. ಭಗವಂತನು ಈಗ ನೋಡಿದರೆ ಅಲ್ಲಿಗೆ ನೀವು ಫೇಂಟ್ ಆಗಿ ಬೀಳ್ತೀರಿ. ಫಸ್ಟ್ ಆಫ್ ಆಲ್ ನಮಗೆ ನೋಡ್ಲಿಕ್ಕೆ ಅರ್ಹತೆ ಇಲ್ಲ. ಈಗ ಚೈತನ್ಯ ಮಹಾಪ್ರಭು
ಚೈತನ್ಯ ಮಹಾಪ್ರಭು ದೂರದಿಂದ ನೋಡಿ ಆಗಿ ಫೇಂಟ್ ಆಗಿ ಬೀಳ್ತಾ ಇದ್ರು. ಹಾಗೆ ಅದು ಮಹಾಭಾವ. ಹಾಗೆ ಭಗವಂತನನ್ನು ನೋಡುವಂಥದ್ದು ಸುಲಭ ಅಲ್ಲ. ಮೊನ್ನೆ ಒಂದು ಯಾವುದು ಒಪ್ಪದು ಹೇಳುವಂಥದ್ದು ಕೋಟಲ್ಲಿತ್ತು. ಒಂದು ನಿಮಿಷ, ಯಾವುದು ಎಸ್, ಇದು 15ನೇ ತಾರೀಕಿದು. Whether you are lusty or a thief or a murderer or whatever it may be, somehow or other you must develop this eagerness, this desire, I must see Krishna, then Krishna will be seen. ಅದು ಇಚ್ಛೆ ಬರ್ಬೇಕಂತೆ. ಎಂಥದೇ ಇರಲಿ, ಇಲ್ಲಿ ಹೇಳುವಂಥ ಪ್ರಬೋಧ ಅಂತ, ಲಸ್ಟಿ ಕಾಮಿ, ಥೀಫ್ ಕಳ್ಳ, ಮರ್ಡರ್ ಮಾಡಿದವ, ಯಾವುದೇ ಇರಲಿ, ಎಂಥದೇ ಇರಲಿ, ಇಚ್ಛೆ ಬರ್ಬೇಕಂತೆ. ಹೇಗೆಂದ್ರೆ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಮ್ಮೆ ಕಳ್ಳ ಎಂತ ಮಾಡುದಂದ್ರೆ, ಅವ ಪೊಲೀಸ್ ಅವನನ್ನು ಅಟ್ಟಿಸಿ ಬರುವಂಥದ್ದು. ಪೊಲೀಸ್ ಹಾಗೆ ಇದು ಬಾಂಬೆಯಲ್ಲಿ ಎಂತಾಗ್ತದೆ, ಪೊಲೀಸ್ ಅವನನ್ನು ಹಿಂಬಾಲಿಸಿ ಬರ್ತಾ ಇದ್ದಾರೆ. ಸೀದಾ ಇಸ್ಕಾನಿಗೆ ಹೋಗ್ತಾನೆ. ಇಸ್ಕಾನ್ಗೆ ಹೋಗುವಾಗ ಬೆಳಿಗ್ಗೆ ಭಾಗವತಂ ಕ್ಲಾಸ್ ಆಗ್ತಾ ಉಂಟು. ಹಾಗೆ ಕೂತ್ಕೊಳ್ತಾನೆ. ಕೂತ್ಕೊಂಡ ಮೇಲೆ ಆ ದಿವಸ ಭಾಗವತಂ ಕ್ಲಾಸಲ್ಲಿ ಕೃಷ್ಣನ 10th ಕ್ಯಾಂಟೋದು ಲೀಲೆ. ಅದರಲ್ಲಿ ಕೃಷ್ಣನ ನೆಕ್ಲೆಸ್, ಈಗ ನಾವು ನಿನ್ನೆದು ಇದರಲ್ಲಿತ್ತು, ನಿನ್ನೆ ಅಂತ ಇದ್ದು ಅದು, ನಿನ್ನೆ ಇತ್ತು ನೆಕ್ಲೆಸ್. ಓಕೆ, ಅಲ್ಲ ನಿನ್ನೆಲ್ಲ ಮೊನ್ನೆ. ಎಸ್, ಗಾರ್ಲ್ಯಾಂಡ್ ನೆಕ್ಲೆಸ್ 28 ಶ್ಲೋಕ. ಹಾಗೆ ಮೊನ್ನೆ ಶ್ಲೋಕದಲ್ಲಿ ಇತ್ತು ಎಂತ ಹೇಳುವಂಥದ್ದು, ಪರ್ಲ್ ನೆಕ್ಲೆಸ್ ಇತ್ತು. ಓಕೆ, ಹಾಗೆ ಈ ರೀತಿ ಅದರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ರು. ಹಾಗೆ ಕಳ್ಳ ಎಂತ ಆಯ್ತು ಅಂದ್ರೆ, ಮತ್ತೆ ಪೊಲೀಸ್ನವ್ರು ಒಳಗೆ ಬರಲಿಲ್ಲ. ಅವ್ರಿಗೆ ಗೊತ್ತಾನೆ ಇಸ್ಕಾನ್ ಅವರೆಲ್ಲ ಸಾಧುಗಳು, ಹಾಗೆ ಒಳಗೆ ಬರಲಿಲ್ಲ. ಹಾಗಾಗಿ ಅವನಿಗೆ ಒಳ್ಳೆ ಬಚಾವಾಗಲಿಕ್ಕೆ ಒಳ್ಳೆ ಒಂದು ಜಾಗ ಸಿಕ್ತು ಅವನಿಗೆ. ಹಾಗೆ ಭಾಗವತಂ ಕ್ಲಾಸ್ ಆಗ್ತಾ ಉಂಟು, ಈ ನೆಕ್ಲೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟೋಟಲ್ ಆಗಿ ಎಂತಾಯ್ತು ಅಂದ್ರೆ, ಎಸ್ ಭಗವಂತನನ್ನು ಇಲ್ಲಿ ಕಳಿಸುದು ಒಳ್ಳೇದಾಯ್ತು. ಹಾಗೆ ಮಾತಾಡ್ತಾ ಇದ್ದಾರೆ, ಮತ್ತೆ ಹೇಳ್ತಾ ಇದ್ದಾರೆ, ಎಸ್ ಕೃಷ್ಣ ಇಸ್ ವೇರಿಂಗ್ ನೆಕ್ಲೆಸ್, ಪರ್ಲ್ ನೆಕ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಹೇಳಿ ಅವ ಈ ಕಳ್ಳ ಪೊಲೀಸ್ ಅಟ್ಟಿಸಿ ಬಂದಿದ್ದಾರೆ. ಈಗ ಇವ ಟೋಟಲ್ ಅದರಲ್ಲಿ ಸೀರಿಯಸ್ ಆಗಿದ್ದಾನೆ. ಸೀರಿಯಸ್ ಆಗಿ 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 ಎಂತ ಆಯ್ತು, ಲಾಸ್ಟಿಗೆ ಪ್ರಶ್ನೆ ಕೂಡ ಮಾಡಿದೆ. ಎಸ್ ಎಲ್ಲಿದ್ದಾನೆ ಕೃಷ್ಣ, ಕೃಷ್ಣ ವೃಂದಾವನದಲ್ಲಿದ್ದಾರೆ ಅಂತ ಹೇಳಿದ್ರು. ಸ್ಪೀಕರ್ ಯಾರು, ಶೂತ್ ಇವರು ಸ್ಪೀಕರ್ ಯಾರು ಭಾಗವತಂ ಕ್ಲಾಸ್ ಮಾಡ್ತಾರೆ ಅವರು. ಹಾಗೆ ಹಾಗೆ ಸೀದಾ ಹೋಗುವಂಥದ್ದವ ಅಲ್ಲಿಂದ ವೃಂದಾವನಕ್ಕೆ ಹೋಗ್ತಾನೆ. ಹೋಗಿ ಎಸ್, ನಿಮ್ಮಲ್ಲಿ ಪ್ರಶ್ನೆ ಈಗ ನಿಮಿಷ, ಅವನಿಗೆ ಕೃಷ್ಣ ಸಿಗ್ತಾನ ಇಲ್ವಾ? ಎಸ್, ಯಾರು ಹೇಳ್ತೀರಿ? ಒಂದು ನಿಮಿಷ. ಎಸ್, ಸಿಗ್ತಾನೆ ಪ್ರಭು. ಕೃಷ್ಣ ಸಿಗ್ತಾರೆ ಪ್ರಭು. ಹಾ, ಸಿಗ್ತಾರೆ ಪ್ರಭು. ಕೃಷ್ಣನ ದರ್ಶನ ಆಗ್ತದೆ ಅವರಿಗೆ. ಆಗ್ತದ? ಹೌದು ಪ್ರಭು. ಎಸ್, ಹಾಗೆ ಎಂತ ಆಗ್ತದೆ ಅಂದ್ರೆ, ಅವ ಫುಲ್ ಮೆಡಿಟೇಷನ್ ಅಲ್ಲಿ ಹೋಗ್ತಾನೆ. ಕೃಷ್ಣನ ಮೆಡಿಟೇಷನ್ ಅಲ್ಲಿ ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನಕ್ಕೆ ಹೋಗುವಾಗ ಅವನಿಗೆ ಇಮ್ಮಿಡಿಯೇಟ್ ಕೃಷ್ಣನ ದರ್ಶನ ಆಗ್ತದೆ. ದರ್ಶನ ಆಗಿ ಇಮಿಡಿಯೇಟ್ ಅವನ ಕೈಯಲ್ಲಿ ಹೋಗುವಂಥದ್ದು, ಕೃಷ್ಣನ ಕುತ್ತಿಗೆ. ಕೃಷ್ಣ ಇಮಿಡಿಯೇಟ್ ಕೈ ಹಿಡಿತಾನೆ.
ಕೃಷ್ಣ ಕೈ ಹಿಡಿಯುವಾಗ ಹೀಗೆ ನೋಡ್ತಾನೆ, ಹೀಗೆ ನೋಡ್ತಾನೆ, ಟೋಟಲ್ ಫೇಂಟ್ ಆಗಿ ಬೀಳ್ತಾನೆ, ಟೋಟಲ್ ಫೇಂಟ್ ಆಗಿ ಬೀಳ್ತಾನೆ. ಮತ್ತೆ ಮತ್ತೆ ಕೈ ಹೋಗುದಿಲ್ಲ ಅವನು, ಮತ್ತೆ ಟೋಟಲ್ ಈಗ ಎಕ್ಸ್ಟ್ರೆಸಿಯಲ್ಲಿ ಇದ್ದಾನೆ ಅವನು, ಟ್ರಾನ್ಸ್ಜೆಂಡಲ್ ಎಕ್ಸ್ಟ್ರೆಸಿ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಬೈ ಸಮ್ ಆರ್ ಅದರ್ ವಿ ಶುಡ್ ಸಿ ಕೃಷ್ಣ. ನಾವು ಕೃಷ್ಣನ ಒಮ್ಮೆ ನೋಡ್ಬೇಕು. ನಮ್ದು ಯಾವುದೇ ಡಿಸೈರ್ ಇಲ್ಲಿ ಎಲ್ಲ ಇದಾಗ್ತದಂತೆ. ಕೃಷ್ಣ ಅಂದ್ರೆ ಕಂಪ್ಲೀಟ್ ಆಕರ್ಷತೆ ಇತಿ ಕೃಷ್ಣ, ಅಷ್ಟು ಆಕರ್ಷಣೆ. ಆ ಗೋಲ್ ಆಫ್ ಲೈಫ್ ಈಸ್ ಟು ಸಿ ಕೃಷ್ಣ ಫೇಸ್ ಟು ಫೇಸ್. ಪ್ರಭುಪಾದ ಹೇಳುವಂಥದ್ದು ಜೀವನದ ಗುರಿ ಅಂತಂದ್ರೆ ಭಗವಂತ ಕೃಷ್ಣನನ್ನು ಫೇಸ್ ಟು ಫೇಸ್ ನೋಡುವಂಥದ್ದು, ಅದು ಜೀವನದ ಗುರಿ. ಹಾಗೆ ಇಲ್ಲಿ ಯೋಗಿ ಭಗವಂತನ ಮುಖವನ್ನು ಧ್ಯಾನ ಮಾಡಬೇಕಂತ. ಮತ್ತೆ ಭಗವಂತ ಹೇಗಿದ್ದಾನೆ ಇಲ್ಲಿ ಅಂತ ಹೇಳುವಂಥದ್ದು, ಗುಂಗುರು ಕೂದಲು ಅಂದ್ರೆ ಕರ್ಲಿ ಹೇರ್, ಕರ್ಲಿ. ಮತ್ತೆ ಅವನ ಕಣ್ಣು ಇಟ್ಸ್ ಲೈಕ್ ಲೋಟಸ್ ಲೈಕ್ ಐಸ್, ತಾವರೆ. ಹಾಗೆ ತಾವರೆ ನೋಡುವಾಗ ಇಮಿಡಿಯೇಟ್ ಕೃಷ್ಣ ನೆನಪು ಬರ್ಬೇಕಂತೆ. ತಾವರೆ ನೋಡುವಾಗ ಕೃಷ್ಣ ಇಮಿಡಿಯೇಟ್ ನೆನಪು ಬರ್ಬೇಕು. ಹಾಗೆ ಲೋಟಸ್ ಅಂದ್ರೆ ಕೃಷ್ಣ. ಹಾಗೆ ಕೃಷ್ಣನ ಕಣ್ಣು ಇಟ್ಸ್ ಲೈಕ್ ಲೋಟಸ್ ಪೆಟಲ್ಸ್, ಲೋಟಸ್ ಐಸ್, ಲೋಟಸ್ ಲೈಕ್ ಐಸ್. ಮತ್ತೆ ಅವನ ಈ ಐಬ್ರೋಸ್ ಅದು ಕುಣಿತಾ ಇರ್ತದಂತೆ, ಡ್ಯಾನ್ಸಿಂಗ್ ಐಬ್ರೋಸ್, ತುಂಬಾ ಅಟ್ರಾಕ್ಷನ್ ಅದು. ಈ ರೀತಿ. ಹಾಗೆ ಪ್ರಭುಪಾದ ಹೇಳುವಂಥದ್ದು ಭಗವಂತನಿಗೆ ರೂಪ ಉಂಟು, ಇದು ಕಲ್ಪನೆ ಅಲ್ಲ, ಇಮ್ಯಾಜಿನೇಷನ್ ಅಲ್ಲ. ನಿರಾಕಾರವಾದಿಗಳು ಅಂತ ಹೇಳುವಂಥದ್ದು ದೇವರಿಗೆ ರೂಪವಿಲ್ಲ, ನಾವೊಂದು ಕಲ್ಪನೆ ಮಾಡುವ, ಇಲ್ಲ. ಶಾಸ್ತ್ರ ಹೇಳುವಂಥದ್ದು ಭಗವಂತನಿಗೆ ರೂಪ ಉಂಟು. ಹೇಗೆ ಅಂದ್ರೆ ನನಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು, ನನ್ನ ತಂದೆಗೆ ರೂಪ ಉಂಟು. ಈ ರೀತಿ ಹೋದ್ರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದವ ಬ್ರಹ್ಮನಿಗೆ ರೂಪ ಉಂಟು, ಚತುರ್ಮುಖ. ಬ್ರಹ್ಮನ ಸೃಷ್ಟಿ ಮಾಡಿದ ಭಗವಂತನಿಗೂ ರೂಪ ಉಂಟು. ಹಾಗೆ ರೂಪ ಇಲ್ಲ ಹೇಳುವಂಥ, ರೂಪ ಇಲ್ಲದೆ ನಾವು ಧ್ಯಾನ ಮಾಡುವಂಥದ್ದು ಬೋಗಸ್. ಧ್ಯಾನ ಮಾಡುವುದಿದ್ರೆ ರೂಪವನ್ನು ಕಲ್ಪನೆ ಮಾಡಿ ಧ್ಯಾನ ಮಾಡ್ಬೇಕಂತ. ಅದು ಕೂಡ ಯಾವ್ದ್ಯಾವ್ದಲ್ಲ, ಶಾಸ್ತ್ರದಲ್ಲಿ ಎಂತ ಹೇಳಿದ ಆ ರೀತಿ. ಇದು ಪರ್ಫೆಕ್ಟ್, ಇದು ಪರ್ಫೆಕ್ಟ್. ಹಾಗೆ ನಿರಾಕಾರವಾದಿಗಳು ಎಂತ ಹೇಳುವಂಥದ್ದು ಯಾವುದು ಕೂಡ ನಾವು ಧ್ಯಾನ ಮಾಡ್ಬೋದು, ನಮಗೆ ಮನಸ್ಸಿಗೆ ಬಂದದ್ದು ಇಲ್ಲ. ಮನಸ್ಸಿಗೆ ಬಂದದ್ದು ಧ್ಯಾನ ಮಾಡ್ಲಿಕ್ಕಿಲ್ಲ. ಧ್ಯಾನ ಅಂದ್ರೆ ಭಗವಂತನ ರೂಪ ಉಂಟು. ಭಗವಂತನ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು ರೂಪಕ್ಕೆ ಧ್ಯಾನ ಮಾಡಬೇಕು. ಅದರಲ್ಲಿ ವೆರೈಟೀಸ್ ಉಂಟು. ಹಾಗಾಗಿ ಭಕ್ತರು ಈ ರೀತಿ ಎಂತ ಹೇಳುವಂಥದ್ದು ಭಗವಂತನ ರೂಪವನ್ನು ಕಲ್ಪನೆ ಅಂತ ಭಾವಿಸುವುದಿಲ್ಲ ಅವರು. ಭಕ್ತರಿಗೆ ಗೊತ್ತುಂಟು ಭಗವಂತನ ರೂಪ ಉಂಟಂತ. ಈಗ ಭಗವಂತನಿಗೆ ಬೇರೆ ಬೇರೆ ರೂಪಗಳುಂಟು, ಬೇರೆ ಬೇರೆ. ಹಾಗಾಗಿ ಬೇರೆ ಬೇರೆ ಭಕ್ತರು ಬೇರೆ ಬೇರೆ ರೂಪದಲ್ಲಿ ಧ್ಯಾನ ಮಾಡ್ತಾರೆ. ಎಲ್ಲವೂ ಸೇಮ್ ಅಲ್ಲ, ಬೇರೆ ಬೇರೆ ಭಕ್ತರು ಬೇರೆ ಬೇರೆ ರೂಪದಲ್ಲಿ. ಹಾಗೆ ಧ್ಯಾನ ಮಾಡಿ ಮತ್ತೆ ಎಂತ ಮಾಡುವಂಥದ್ದು, ಮತ್ತೆ ಭಗವಂತನ ಸೇವೆ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು. ಈಗ ಹನುಮಾನ್ ರಾಮನ ಬಗ್ಗೆ ಧ್ಯಾನ ಮಾಡ್ತಾನೆ, ಮತ್ತೆ ಈ ಸರ್ವಿಂಗ್ ರಾಮ. ಈಗ ಗೋಪಾಸ್ ದೇ ಆರ್ ಯಾವುದನ್ನು ಮೆಡಿಟೇಟ್ ಮಾಡ್ತಾರೆ, ಕೃಷ್ಣನನ್ನು, ದೆನ್ ದೇ ಆರ್ ಸರ್ವಿಂಗ್ ಕೃಷ್ಣ. ಹಾಗೆ ಅಲ್ಟಿಮೇಟ್ ಎಂತಂದ್ರೆ ಭಗವಂತನ ಸೇವೆ ಮಾಡಬೇಕು, ಧ್ಯಾನ ಮಾಡಿ ಎಂತ ಹೇಳುವಂಥದ್ದು. ನಾವು ದೇವರಾಗುವುದಲ್ಲ, ಅದು ಲಾಸ್ಟ್ ನೇರ್ ಆಫ್ ಮಾಯಾ ಅಂತೆ, ಮಾಯಾ ಕೊನೆಯ ಅಂತ. ನಾನು ದೇವರಾಗುವಂಥದ್ದು.
ಮತ್ತೆ ಇದು ಭಗವಂತನಿಗೆ ರೂಪ ಉಂಟು, ಇದು ಎಲ್ಲಿ ಉಂಟು? ಶಾಸ್ತ್ರದಲ್ಲಿ ಉಂಟು. ಹಾಗೆ ಶಾಸ್ತ್ರದಿಂದ ನಾವು ತೆಗಿಬೇಕು. ಆದರೆ ಯಾವ ರೂಪ? ಸಚ್ಚಿದಾನಂದ ರೂಪ, ನಮ್ಮಾಗೆ ಅಲ್ಲ, ಭೌತಿಕ ರೂಪ ಅಲ್ಲ. ನಮ್ಮ ರೂಪ ಎಂತ ಅಂದ್ರೆ ಇಟ್ಸ್ ಪ್ಯಾಕೆಟ್ ಆಫ್ ಸ್ಟೂಲ್, ಯೂರಿನ್, ಬ್ಲಡ್, ಬೋನ್, ಮಸಲ್. ಇದು ನಮ್ಮ ರೂಪ, ಭೌತಿಕ. ಭಗವಂತಂದ ಹಾಗೆ ಅಲ್ಲ. ಭಗವಂತಂದು ಸಚ್ಚಿದಾನಂದ ರೂಪ. ಹಾಗೆ ಭಗವಂತನ ಬೇರೆ ಬೇರೆ ರೂಪಗಳು ಹೇಗೆ ಅಂದ್ರೆ ಈ ಮಣ್ಣಿನಿಂದ ಮಾಡುವಂಥದ್ದು, ಕಲ್ಲಿನಿಂದ ಮಾಡುವಂಥದ್ದು, ಈ ಮರದಿಂದ ಮಾಡುವಂಥದ್ದು, ಪೇಂಟಿಂದ ಮಾಡುವಂಥದ್ದು, ಹೊಯ್ಗೆಯಿಂದ ಮಾಡುವಂಥದ್ದು, ಈ ರೀತಿ ಬೇರೆ ಬೇರೆ ಉಂಟು. ಹಾಗಾಗಿ ಅಂತರೂಪಕ್ಕೆ ನಾವು ಧ್ಯಾನ ಮಾಡ್ಬೇಕಂತೆ. ಈಗ ನೋಡಿ, ಭಕ್ತಿಯಲ್ಲಿ ಅಡ್ವಾನ್ಸ್ ಆದವರು ಅವರು ಕೂತ್ಕೊಂಡ ಕೂಡಲೇ ಮೈಂಡಲ್ಲಿ ಅವರು ಭಗವಂತನನ್ನು ಮೆಡಿಟೇಟ್ ಮಾಡ್ತಾರೆ. ಅಂದ್ರೆ ಎಂತ ಹೇಳುವಂಥದ್ದು, ಈಗ ನಾವು ಭಗವಂತನನ್ನು ಈಗ ಎಂತ ಒಂದು ಕಲ್ಲು ಬಂತು, ನಾವು ಅದನ್ನು ಕೆತ್ತಾ ಇರ್ತೇವೆ. ಅದೇ ರೀತಿ ನಾವು ಮೈಂಡಲ್ಲಿ ಮಾಡ್ಬೋದು ಅಂತೆ. ಇದಕ್ಕೆ ನಮ್ಮ ಮೈಂಡ್ ಎಂತ ಅಂದ್ರೆ ಎಲ್ಲ ಡ್ಯುಯಾಲಿಟೀಸಿಂದ ಹೊರಗೆ ಬರಬೇಕು, ದ್ವಂದ್ವಗಳಿಂದ. ಮತ್ತೆ ಆದೀತು, ಇಲ್ಲದ್ರೆ ಆಗ್ಲಿಕ್ಕಿಲ್ಲ. ದ್ವಂದ್ವಗಳಲ್ಲಿ ಇದ್ರೆ ನಮಗೆ ಭಗವಂತನನ್ನು ಮೈಂಡಲ್ಲಿ ಕೆತ್ತಲಿಕ್ಕೆ ಆಗ್ಲಿಕ್ಕಿಲ್ಲ. ದ್ವಂದ್ವಗಳಿಂದ ಬಿಡುಗಡೆ ಆದ್ರೆ ನಮಗೆ ಆದೀತು. ಹಾಗೆ ಅಡ್ವಾನ್ಸ್ ಡಿವೋಟೀಸ್ ಮಾಡ್ತಾರಂತೆ. ಎಸ್, ಹಾಗಾಗಿ ನಾವು ಎಂತ ಹೇಳುವಂಥದ್ದು, ಇದು ತುಂಬಾ ಅಡ್ವಾನ್ಸ್ಡ್ ವಿಷಯ. ಭಗವಂತನಿಗೆ ರೂಪ ಉಂಟು, ಭಗವಂತನಿಗೆ ಸಚ್ಚಿದಾನಂದ ರೂಪ. ಭಗವಂತನ ಕಣ್ಣು ಇಟ್ಸ್ ಲೈಕ್ ಲೋಟಸ್ ಪೆಟಲ್. ಮತ್ತೆ ಭಗವಂತನ ಐಬ್ರೋಸ್ ಮೂವಿಂಗ್. ಹಾಗೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೋಲಿಕೆ ಮಾಡಿದ್ದಾರೆ ನೋಡಿ. ಇಲ್ಲಿ ಹೇಳುವಂತದ್ದು ಮೀನಿಗೆ ಹೋಲಿಸ್ತಾರೆ. ಎಸ್, ಇಲ್ಲಿ ಹೇಳುವಂತದ್ದು ದುಂಬಿಗಳ ಹಿಂದಿನಿಂದ ಮತ್ತು ಈಜುವ ಮೀನು ಜೋಡಿಯಿಂದ ಆವೃತವಾದ ಕಮಲವು ಅವನ ಮುಖಸೊಬಗಿನಿಂದ ನಾಚುತ್ತದೆ. ಎಸ್, ಹಾಗೆ ಎಲ್ಲವನ್ನು ಭಗವಂತನ ಪ್ಲೆಜರ್ಗೆ ಇರುವಂತದ್ದು. ಓಕೆ, ನಾನು ಈಗ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೇನೆ. ನಿನ್ನೆ ಒಂದು ಮೆಸೇಜ್ ಕಳಿಸಿದ್ದೇನೆ ಪ್ರಭುಪಾದಿದು, ಅದನ್ನು ಹೇಳುವ. ಅದರಲ್ಲಿ ಒಂದು ಎವ್ರಿಥಿಂಗ್ ಇಸ್ ಮೆಂಟ್ ಫಾರ್ ಕೃಷ್ಣಸ್ ಪ್ಲೆಜರ್. ಓಕೆ, ಇಲ್ಲಿ ಇರುವಂಥದ್ದು ಎಸ್ ಪ್ರಭುಪಾದ ಹೇಳುವಂಥದ್ದು, ನೋ ಪರ್ಸನಲ್ ಎಜೆಂಡಾ, ಪ್ಯೂರ್ ಡಿವೋಷನ್ ಸರ್ವಿಸ್ ಮೀನ್ಸ್ ಟು ಸರ್ವ್ ಸೋಲಿ ಫಾರ್ ದಿ ಪ್ಲೆಜರ್ ಆಫ್ ಗುರು ಅಂಡ್ ಕೃಷ್ಣ, ಎವ್ರಿಥಿಂಗ್ ಫಾರ್ ಕೃಷ್ಣ ಅಂಡ್ ನಥಿಂಗ್ ಫಾರ್ ಮೀ. ಹಾಗಾಗಿ ಇಲ್ಲಿ ಕೂಡ ಈಗ ಮೀನಿನ ಬಗ್ಗೆ ಮತ್ತೆ ಈ ದುಂಬಿಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ ಇಲ್ಲಿ. ಹಾಗೆ ಎಲ್ಲವೂ ಇರುವಂಥದ್ದು ಭಗವಂತನ ಪ್ಲೆಜರಿಗೆ. ಹಾಗೆ ಯಾವುದು ಕೂಡ ವೇಸ್ಟ್ ಅಲ್ಲ ಅಂತೆ ಭಗವಂತನ ಕ್ರಿಯೇಷನ್ ಅಲ್ಲಿ. ಎಲ್ಲದಕ್ಕೂ ವ್ಯಾಲ್ಯೂ ಉಂಟು. ಆದರೆ ಎಲ್ಲವೂ ಭಗವಂತನ ವಿಷಯಕ್ಕೆ ಯೂಸ್ ಮಾಡಿದರೆ ಅದು ಟ್ರಾನ್ಸೆಂಡೆಂಟಲ್ ಆಗಿ ದಿವ್ಯ ಆಗ್ತದೆ, ಇಲ್ಲದೇ ಇಲ್ಲ. ಎಸ್, ನಾನು ನಿನ್ನೆ ಒಂದು ಪ್ರಶ್ನೆ ಕೇಳಿದೆ, ಈಗ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ. ಓಕೆ, ಈಗ ಈ ಸೆಕೆಗಾಲದಲ್ಲಿ ಸಮ್ಮರ್ ಸೀಸನ್ ಅಲ್ಲಿ ನಮಗೆ ಜಾಸ್ತಿ ಬಾಯಾರಿಕೆ ಆಗುವಂಥದ್ದು. ಈಗ ಭಗವಂತ ವಾಟರ್ ಮೆಲನ್ ಅನ್ನು ಕೊಟ್ಟಿದ್ದಾನೆ. ವಾಟರ್ ಮೆಲನ್
ಈಗ ವಾಟರ್ ಮೆಲನ್ ಇರುವುದು ಯಾಕೆ, ಯಾರು ಹೇಳ್ತೀರಿ? ಎಸ್ ಸರಿ ಕೃಷ್ಣ. ಭಗವಂತನ ಹಾ ಹರೇ ಕೃಷ್ಣ ಪ್ರಭುಜಿ, ಭಗವಂತನಿಗೆ ಭೋಗ ಮಾಡಿ ನಾವು ಪ್ರಸಾದ ಅಂತ ಸೇವಿಸ್ಲಿಕ್ಕೆ. ಭಗವಂತನಿಗೆ ಭೋಗ ಮಾಡಿದ್ರೆ ನಮ್ಗೆ ಎಂತ ನೀಗಿಸೋದಕ್ಕೆ ಆಗ್ತದೆ ಅದರಿಂದ? ನೀಗಿಸಲು ಗುರುಜಿ. ಬಾಯಾರಿಕೆಯನ್ನು ನೀಗಿಸ್ಲಿಕ್ಕೆ ಇರೋದು. ಓಕೆ, ಯಾರು ಬೇರೆ ಬೇರೆ ಉತ್ತರ ಯಾರು ಹೇಳ್ತೀರಿ? ಹ್ಮ್ ಭಗವಂತ ಅಂತ ಕಾಲಕ್ಕೆ ಮಾನವನ ಶರೀರಕ್ಕೆ ಏನಾಗ್ಬೇಕು ಅಂತ ಹಣ್ಣು ತರಕಾರಿಗಳನ್ನೇ ಸಿಕ್ಕವಾಗ ಮಾಡ್ತಾನೆ ಪ್ರಪಂಚದಲ್ಲಿ. ಎಸ್, ಯಾರು ಬೇರೆ ಯಾರು ಹೇಳ್ತೀರಿ? ವಾಟರ್ ಮೆಲನ್ ಇರುವಂತದ್ದು ಯಾಕೆ? ವಾಟರ್ ಮೆಲನ್ ಮರ ಯಾಕೆ ತುಂಬಾ ವಾಟರ್ ಮೆಲನ್ ಕೊಡ್ತದೆ, ಯಾಕೆ? ಯಾರು ಹೇಳ್ತೀರಿ? ಕೃಷ್ಣನ ಸಂತೋಷಕ್ಕೆ ಗುರುಜಿ. ಪ್ಲೆಜರ್. ಓಕೆ, ಇಲ್ಲಿ ಅವರು ಆಶಯ ಬಾಯಾರಿಕೆ ನೀರು. ಮತ್ತೆ ನೆಕ್ಸ್ಟ್ ಎಂತ? ಎಸ್, ದೇವರಿಗೆ ಅರ್ಪಿಸುವುದಕ್ಕೆ. ದೇವರಿಗೆ ಅರ್ಪಿಸುವಂತದ್ದು. ಮತ್ತೆ ಎಂತ ನೆಕ್ಸ್ಟ್? ಅದರಿಂದ ಎಂತ ಆಗ್ತದೆ, ಏನಾಗ್ತದೆ, ಯಾರು ಹೇಳ್ತೀರಿ? ಬಳಸಿಕೊಂಡು ಭಗವಂತನನ್ನ ತೃಪ್ತಿಪಡಿಸಲಿಕ್ಕೆ ಮತ್ತೆ ಅದನ್ನು ಅದಕ್ಕೂ ಯಾಕೆ ಅಂತದು? ಯಾಕೆ ಅಲ್ಲಿ ಯಾಕೆ ಅವ್ರಿಗೆ? ಅಷ್ಟೇ ಗುರುಜಿ. ಯಾರು ಹೇಳ್ತೀರಿ? ಸಾರಿ, ಯಾರ? ನಾನು ನೀರಾಡಿಕೆನ ಕಡಿಮೆ ಮಾಡ್ಲಿಕ್ಕೆ, ಅಂದ್ರೆ ಬಾಯಾರಿಕೆನ ಕಡಿಮೆ ಮಾಡ್ಲಿಕ್ಕೆ. ಪ್ರಭುಜಿ, ಬೇಸಿಗೆ ಇರುವಾಗ ನೀರಾಡಿಕೆ ಜಾಸ್ತಿ ಆಗುತ್ತೆ, ಅದಕ್ಕೆ ಭಗವಂತ ನಮ್ಗೆ ಆ ತರದೊಂದು ಕೊಟ್ಟಿದ್ದಾನೆ ಪ್ರಭುಜಿ. ಅದನ್ನ ನಾವು ಭಗವಂತನಿಗೆ ಅರ್ಪಿಸಿ ನಾವು ತಗೊಂಡಾಗ ನಮ್ಗೆ ಯಾರು ಹೇಳ್ತೀರಿ? ನನಗೆ ಈಗ ಫೈನ್ ಆನ್ಸರ್ ಬೇಕು. ಓಕೆ, ಬೆಟರ್ ಆನ್ಸರ್ ಯಾರು ಹೇಳ್ತೀರಿ? ಎಸ್, ಓಕೆ. ಮಧುಮೈ ಕೃಷ್ಣಕಾಂತಿ ದೇವಿದಾಸಿ, ಗೊತ್ತುಂಟಾ ಉತ್ತರ? ಮಧುಮೈ ಕೃಷ್ಣಕಾಂತಿ. ಭಗವಂತನ ಸೇವೆಗಾಗಿ ಅದನ್ನ ಸೇವೆ ಮಾಡಿ ನಮ್ಮ ಒಂದು ಬಾಯಾರಿಕೆಯನ್ನ ಅದನ್ನ ನಾವು ಸೇವಿಸಿದ್ರೆ ಅದನ್ನ ಎಲ್ಲರೂ ಹೇಳಿದ್ದಾರೆ ಪ್ರಭುಜಿ. ಓಕೆ, ಅದರಲ್ಲಿ ಬೆಟರ್ ಆನ್ಸರ್ ಉಂಟು. ಓಕೆ, ಈಗ ನೋಡಿ ನಾನು ಆನ್ಸರ್ ಹೇಳ್ತೇನೆ. ಬಾಯಾರಿಕೆ ಆಗುತ್ತೆ, ಅದಕ್ಕೆ ಹೇಳಿ ಪ್ರಭುಜಿ. ಒಂದ್ ನಿಮಿಷ. ಓಕೆ ನೋಡಿ, ಆಕ್ಚುಲಿ ಎಂತಂದ್ರೆ ಈಗ ವಾಟರ್ ಮೆಲನ್ ಮರ, ಟ್ರೀ, ವಾಟರ್ ಮೆಲನ್ ಟ್ರೀ ಈಸ್ ಗಿವಿಂಗ್ ಎನ್ ನಂಬರ್ ಆಫ್ ವಾಟರ್ ಮೆಲನ್ಸ್, ಅಂದ್ರೆ ತುಂಬಾ ವಾಟರ್ ಮೆಲನ್ ಅನ್ನು ಕೊಡ್ತದೆ. ಮತ್ತೆ ವಾಟರ್ ಮೆಲನ್ ಗಿಡಕ್ಕೆ, ಎಸ್, ವಾಟರ್ ಮೆಲನ್ ಕನ್ನಡದಲ್ಲಿ ಅಂತ ಹೇಳುವಂಥದ್ದು. ಒಂದು ನಿಮಿಷ. ಎಸ್, ಎಂತ ಹೇಳುವಂಥದ್ದು? ಕಲ್ಲಂಗಡಿ ಮರ ಅಲ್ಲ ಪ್ರಭುಜಿ, ಅದು ಗಿಡ, ಬಳ್ಳಿ ಅದು ಮರ ಅಲ್ಲ. ಓಕೆ, ಬಳ್ಳಿ. ಓಕೆ, ಕಲ್ಲಂಗಡಿ. ಓಕೆ, ಬಳ್ಳಿಯಾ? ಕಲ್ಲಂಗಡಿ. ಈಗ ಕಲ್ಲಂಗಡಿ ಬಳ್ಳಿ ಅನ್ಲಿಮಿಟೆಡ್ ಕೊಡ್ತದೆ. ಯಾವುದು? ಕಲ್ಲಂಗಡಿ ಅಂತ. ಈಗ ಕಲ್ಲಂಗಡಿ ಅದನ್ನು ಕೊಡುವಾಗ ಪ್ರಾರ್ಥನೆ ಮಾಡ್ತಾ ಇರ್ತದೆ, ಇಂಟೆನ್ಸ್ ಪ್ರಾರ್ಥನೆ. ಎಂತಂದ್ರೆ, ಭಗವಂತ ಕೃಷ್ಣ, ನನ್ನ ಗಿಡದಿಂದ, ನನ್ನ ಬಳ್ಳಿಯಿಂದ ಕಲ್ಲಂಗಡಿ ಆಗಿದೆ, ಈಗ ಇದು ನಿನ್ನ ಸೇವೆಯಲ್ಲಿ ತೊಡಗಬೇಕು. ಯಾಕೆ? ಈಗ ನಿಮ್ಮಲ್ಲಿ ಪ್ರಶ್ನೆ. ಓಕೆ, ಯಾಕೆ ಕಲ್ಲಂಗಡಿ ಬಳ್ಳಿ ಈ ರೀತಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತದೆ? ಎಸ್, ಯಾರು ಹೇಳ್ತೀರಿ? ಎಸ್, ಯಾರು ಹೇಳ್ತೀರಿ? ಕಲ್ಲಂಗಡಿ ಭಗವಂತನ ಭಗವಂತನ ಸೃಷ್ಟಿ ಗುರುಜಿ, ಭಗವಂತನ ಸೃಷ್ಟಿ, ಅದನ್ನು ಅರ್ಪಿಸ್ಬೇಕು ಅಂತ ಗುರುಜಿ. ಪಾದ ಸೇರ್ಬೇಕು, ಭಗವಂತನಿಗೆ ಅರ್ಪಣೆ. ನೋಡಿ, ಈಗ ಎಂತಂದ್ರೆ ನಿಮ್ಗೆ ಉತ್ತರ ಈಗ ಗೊತ್ತಾಗ್ತದೆ. ಓಕೆ, ಈಗ ಎಂತಂದ್ರೆ ಈ ರೀತಿ ಪ್ರಾರ್ಥನೆ ಮಾಡುವಂಥದ್ದು ಯಾವುದು? ಕಲ್ಲಂಗಡಿ ಬಳ್ಳಿ. ಕಲ್ಲಂಗಡಿ ಬಳ್ಳಿ ಯಾಕೆ ಈ ರೀತಿ ಪ್ರಾರ್ಥನೆ ಮಾಡೋದಂದ್ರೆ, ಈಗ ಇದರಲ್ಲಿ ಎರಡು ವಿಷಯ ಉಂಟು. ಈಗ ಅರ್ಪಣೆ ಮಾಡಿದ ಮೇಲೆ, ಈಗ ನಾವು ಅದನ್ನು ಅರ್ಪಣೆ ಮಾಡಿ ನಾವು ಕುಡಿದ್ರೆ ನಮ್ಮ ಹೃದಯ ಶುದ್ಧಿ ಆಗ್ತದೆ. ಕೃಷ್ಣ ತಗೊಂಡ ಮೇಲೆ ನಮ್ಗೆ ಅದು ಲಾಭ. ಈಗ ನಾವು ಅರ್ಪಣೆ ಮಾಡದೆ ಹಾಗೆ ಕುಡಿದ್ರೆ ನಮ್ಗೆ ಏನು ಲಾಭ ಇಲ್ಲ. ಈ ಕಡೆಯಿಂದ ಆ ಕಲ್ಲಂಗಡಿ ಬಳ್ಳಿ ಕೂಡ ಲಾಭ ಇಲ್ಲ. ಸಪೋಸ್ ಕಲ್ಲಂಗಡಿ ಬಳ್ಳಿ ಪ್ರಾರ್ಥನೆ ಮಾಡ್ತದಲ್ಲ, ಎಂತ
ಕೃಷ್ಣ ತುಂಬ ಕಲ್ಲಂಗಡಿ ಆಗಿದೆ, ಇದು ನಿನ್ನ ಸೇವೆಯಲ್ಲಿ ತೊಡಗಬೇಕು. ಸೇವೆಯಲ್ಲಿ ತೊಡಗಿದ್ರೆ ಕಲ್ಲಂಗಡಿಗೆ ನೆಕ್ಸ್ಟ್ ಲೈಫ್ ಮನುಷ್ಯ ಜನ್ಮ ಸಿಗ್ತದೆ. ಕಲ್ಲಂಗಡಿ ಬಳ್ಳಿಗೆ ನೆಕ್ಸ್ಟ್ ಲೈಫ್ ಮನುಷ್ಯ ಜನ್ಮ. ಈಗ ನಾವು ಕಲ್ಲಂಗಡಿ ತಂದು ಹಾಗೆ ಕುಡಿದ್ರೆ ಅದಕ್ಕೆ ಮನುಷ್ಯ ಜನ್ಮ ಇಲ್ಲ, ನಾವು ಕೂಡ ಶುದ್ಧಿ ಆಗುವುದಿಲ್ಲ. ಹಾಗಾಗಿ ಎರಡು ಸೈಡಲ್ಲಿ ನಮಗೆ ಕೂಡ ಬೆನಿಫಿಟ್ ಉಂಟು, ಕಲ್ಲಂಗಡಿ ಬಳ್ಳಿ ಕೂಡ ಬೆನಿಫಿಟ್ ಉಂಟು. ಹಾಗೆ ಇದನ್ನು ತಿಳ್ಕೊಳ್ಳು. ಹಾಗೆ ಇದನ್ನು ಯಾಕೆ ಹೇಳಿದೆ ಅಂದ್ರೆ ಎಲ್ಲವೂ ಇರುವಂಥದ್ದು ಇಲ್ಲಿ ಪ್ರಭುಪಾದ ಕೂಡ ಹೇಳ್ತಾರೆ ನೋಡಿ, ನೋ ಪರ್ಸನಲ್ ಎಜೆಂಡಾ, ಪ್ಯೂರ್ ಡಿವೋಷನಲ್ ಸರ್ವಿಸ್ ಮೀನ್ಸ್ ಟು ಸರ್ವ್ solely for the pleasure of Guru and Krishna, everything for Krishna, nothing for me. ಹಾಗೆ ಇದರಲ್ಲಿ ಲಾಭವೇ. ಹಾಗೆ ಇಲ್ಲಿ ಕೂಡ ಹಾಗೆ ಈ ಶ್ಲೋಕದಲ್ಲಿ ಎಂತ ಹೇಳುವಂಥದ್ದು, ದುಂಬಿಗಳ ಹಿಂಡಿನಿಂದ ಮತ್ತು ಈಜುವ ಮೀನು ಜೋಡಿಯಿಂದ ಆವೃತವಾದ ಕಮಲವು ನೋಡಿ. ಹಾಗೆ ಎಲ್ಲವೂ ಇರುವಂಥದ್ದು ಭಗವಂತನ ಪ್ಲೆಜರಿಗೆ, ಅವನ ಮುಖ ಸೌಭಾಗ್ಯನಿಂದ ನಾಚುತ್ತದೆ. ಯಾವುದು ಕೂಡ ಸೃಷ್ಟಿಯಲ್ಲಿ ಈಗ ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ತುಂಬ ಉಂಟು, ಭೌತಿಕ ಜಗತ್ತಿನಲ್ಲಿ, ಆದರೆ ಎಲ್ಲವೂ ಇರುವಂಥದ್ದು ಭಗವಂತನ ಪ್ಲೆಜರ್ಗೆ. ಆದರೆ ಈಗ ಸಮಸ್ಯೆ ಅಂತ ಅಂದ್ರೆ, ಜನರ ಸಮಸ್ಯೆ ಅಂತ ಅಂದ್ರೆ ಜನರೆಲ್ಲ ಅವರ ಪ್ಲೆಜರ್ಗೆ ಯೂಸ್ ಮಾಡ್ತಾರೆ. ಅದಕ್ಕೆ ಈ ರೀತಿ ನಮಗೆ ಪ್ರಾಬ್ಲಮ್ ಇರುವಂಥದ್ದು. ಯಾಕೆ ಈ ರೋಗ ರುಜಿನಗಳು ಬರುವಂಥದ್ದು, ಯಾಕೆ ಈ ಸುನಾಮಿ ಬರುವಂಥದ್ದು, ಯಾಕೆ ಫ್ಲಡ್ ಬರುವಂಥದ್ದು, ಯಾಕೆ ಅರ್ಥಕ್ವೇಕ್ ಆಗುವಂಥದ್ದು, ಯಾಕೆ ಸೈಕ್ಲೋನ್ ಆಗುವಂಥದ್ದು, ಯಾಕೆ 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 ಬೇರೆ ಬೇರೆ ರೋಗ ಬರುವಂಥದ್ದು? ಯಾಕೆಂದ್ರೆ ಪೀಪಲ್ ಆರ್ ಯೂಸಿಂಗ್ ಕೃಷ್ಣಾಸ್ ಪ್ರಾಪರ್ಟಿ ಫಾರ್ ದೇರ್ ಓನ್ ಯೂಸ್. ಎಲ್ಲರೂ ಸೆಲ್ಫಿಶ್. ಆದರೆ when everything is dovetailed unto the service of Krishna, ಯಾವಾಗ ಎಲ್ಲವೂ ಭಗವಂತನ ಸೇವೆಯಲ್ಲಿ ನಾವು ಯೂಸ್ ಮಾಡ್ತೇವೆ, ಆಗ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತೆ. ದೆನ್ ಇಟ್ ವಿಲ್ ಬಿಕಮ್ ವೈಕುಂಠ. ಈಗ ನಿಮ್ಮ ಮನೆಯನ್ನು ನಿಮಗೆ ವೈಕುಂಠ ಮಾಡ್ಬೋದು. ಹೇಗೆ? ಎಸ್, ಯಾರು ಹೇಳ್ತೀರಿ? ಈಗ ನಿಮ್ಮ ಮನೆಯನ್ನು ನಿಮಗೆ ವೈಕುಂಠ ಮಾಡ್ಬೋದು. ಹೇಗೆ? ಯಾರು ಹೇಳ್ತೀರಿ? ಎಲ್ಲರೂ ಗೃಹಸ್ಥನವರು. ಹಾಗಾಗಿ ನಿಮ್ಮ ಮನೆಯನ್ನು ನಿಮಗೆ ವೈಕುಂಠ ಮಾಡ್ಬೋದು. ಹೇಗೆ? ಎಲ್ಲರೂ ಕೃಷ್ಣ ಪ್ರಜ್ಞೆತ್ತಾರೆ. ಹಾ, ಕೃಷ್ಣ ನಾವ್ ಯಾವಾಗ್ಲೂ ನಾಮಸ್ಮರಣೆ ಎಲ್ಲವೂ ಕೃಷ್ಣನ ಮಾಡಿದ ಅಡುಗೆ ಎಲ್ಲ ದೇವ್ರಿಗೆ ನೈವೇದ್ಯ ಮಾಡ್ತಾ ಎಲ್ಲವೂ ಕೃಷ್ಣನ ಕೃಷ್ಣನನ್ನು ಕೇಂದ್ರೀಕರಿಸ್ತಾ ಮಾಡಿ. ಎಲ್ಲರೂ ಅವಂದು ಅಲ್ಲ, ಎಲ್ಲವೂ ಕೃಷ್ಣನ ಎಲ್ಲದಕ್ಕೂ ಸೇವೆಯಲ್ಲಿ ಕೃಷ್ಣ ಅಂತ ಬಳಸುವುದು. ಆದ್ರೆ ಹಾಗೆ ನಾವು ಬಳಸ್ತೇವಾ? ಇಲ್ಲ ಪ್ರಭುಜಿ. ಹೇಗೆಂದ್ರೆ ನೋಡಿ, ಇದಕ್ಕೆ ಹೇಳುವಂಥದ್ದು ಡುಪ್ಲಿಸಿಟಿ. ಡುಪ್ಲಿಸಿಟಿ ಅಂದ್ರೆ ಕಪಟಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಾವು ಎಲ್ಲವೂ ಕೃಷ್ಣ ಸೇವೆಯಲ್ಲಿ ಬಳಸುವುದಿಲ್ಲ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಇದಕ್ಕೆ ಡುಪ್ಲಿಸಿಟರ್ ಅಂದ್ರೆ ಅವು ಹೇಳುವುದು ಒಂದು, ಮಾಡುವುದು ಒಂದು. ಹಾಗಾಗಿ ನಾವು ಮಾಡ್ಬೇಕು, ಎಲ್ಲವನ್ನು ಭಗವಂತನ ಸೇವೆಗೆ ಯೂಸ್ ಮಾಡ್ಬೇಕು. ಎವ್ರಿಥಿಂಗ್ ಇಸ್ ಮೆಂಟ್ ಫಾರ್ ಕೃಷ್ಣಸ್ ಪ್ಲೆಜರ್. ಐ ಆಮ್ ನಾಟ್ ದಿ ಎಂಜಾಯರ್. ನಾನು ಎಂಜಾಯರ್ ಅಲ್ಲ. ಎಂಜಾಯರ್ ಇಸ್ ಕೃಷ್ಣ. ಹಾಗಾಗಿ ಕೃಷ್ಣ ಎಂಜಾಯರ್ ಆದ್ರೆ ಎಲ್ಲವೂ ಕೃಷ್ಣನ ಸೇವೆಗೆ ಯೂಸ್ ಆಗ್ಬೇಕು. ಇದು ತುಂಬಾ ಎಂತ ಹೇಳುವಂಥದ್ದು ಉನ್ನತ ಮಟ್ಟದ ವಿಚಾರ ಇದು. ಇದನ್ನು ನಾವು ಯಾವಾಗ ಮಾಡಿದ್ದೇವೆ ಪೂರ್ಣ ಪ್ರಮಾಣದಲ್ಲಿ, ನಮ್ಮ ಲೈಫ್ ಸಕ್ಸಸ್, 100% ಸಕ್ಸಸ್. ನಾವಾಗ ಟ್ರಾನ್ಸೆಂಡೆಂಟಲ್ ಕಾನ್ಶಿಯಸ್ನೆಸ್ ಅಲ್ಲಿ ಇರ್ತೇವೆ. ಆ ರೀತಿ ನಾವು ಯಾವಾಗ ಮಾಡ್ತೇವೆ, ಟ್ರಾನ್ಸೆಂಡೆಂಟಲ್ ಅಂದ್ರೆ ದಿವ್ಯವಾದದ್ದು, ಇಲ್ಲಿದು ಪ್ರಜ್ಞೆ ಅಲ್ಲ. ಎಲ್ಲವೂ ಕೃಷ್ಣ. ಈಗ ಪ್ರಭುಪಾದ್ ನೋಡಿ, ಪ್ರಭುಪಾದ್ ಇಲ್ಲಿ ಇನ್ನೊಂದು ಉಂಟು. ಓಕೆ, ಎಂತ ಹೇಳೋಣ ಪ್ರಭುಪಾದ್. ಎಸ್ ನೋಡಿ, ಈಗ ಪ್ರಭುಪಾದ್ ಹೇಳುವಂಥದ್ದು. ಓಕೆ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಮಾಡ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್. ನಿನ್ನೆ ಕಳಿಸಿದ್ದು ಪ್ರಭುಪಾದ್ ಇದು. ಪ್ರಭುಪಾದ್ ಯಾವ ರೀತಿ ಇದ್ರು ಅಂತ. ಎಸ್, ಒಂದು ನಿಮಿಷ. ಹರೇ ಕೃಷ್ಣ. ಹಾ, ಎಸ್, ಇದಕ್ಕೊಂದು ರಿಲೇಟ್ ಆಗ್ತದೆ, ಅದನ್ನು ಹೇಳ್ತೇನೆ. ಓಕೆ, ಫಸ್ಟ್ ಮತ್ತೆ ಉಳಿದದ್ದು ಮಾಡ್ತೇನೆ. ಓಕೆ ಓಕೆ ನೋಡಿ, ಪ್ರಭುಪಾದ್ ಹೇಳುವಂಥದ್ದು, ಡು ನಾಟ್ ಟ್ರೈ ಟು ಫಿಟ್ ಇನ್, ಡೂ ಇಟ್, say it or believe it. If it true, even if it the world has never done, said or believed it before, or if everyone thinks you are crazy, we are not here to please the public.
ಜನರನ್ನು ಖುಷಿ ಪಡಿಸಲು ನಾವು ಇರುವುದಲ್ಲ. ಪ್ರಭುಪಾದ ಹೇಳುವಂತ ನೋಡಿ, ಕಾಮನ್ ಮ್ಯಾನ್ ಬಟ್ ಟು ಪ್ಲೀಸ್ ಕೃಷ್ಣ ಆ್ಯಂಡ್ ಅವರ್ ಪ್ರೀವಿಯಸ್ ಆಚಾರ್ಯರು, ಪ್ರೀವಿಯಸ್ ಗುರುಗಳು, ಅವರನ್ನು ಪ್ಲೀಸ್ ಮಾಡ್ಲಿಕ್ಕೆ ಮತ್ತು ಕೃಷ್ಣನ ಪ್ಲೀಸ್ ಮಾಡ್ಲಿಕ್ಕೆ, ಜನರನ್ನು ಪ್ಲೀಸ್ ಮಾಡ್ಲಿಕ್ಕೆ ಅಲ್ಲ. ಈಗ ನಮ್ಗೆ ಆಗ್ಬೋದು, ಈಗ ಎಕ್ಸಾಂಪಲ್, ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಎಸ್, ಈಗ ಎಂತ ಹೇಳುವಂತ ಎಕ್ಸಾಂಪಲ್, ಓಕೆ, ಒಂದು ಮಾತಾಜಿ, ಇದು 2020 ಒಂದು ಮಾತಾಜಿ ಕ್ಲಾಸ್ ಮಾಡ್ತಾ ಇದ್ರು, ಅವರ ಕ್ಲಾಸಿಗೆ ಬರ್ತಾ ಇದ್ರು. ಅವ್ರು ಎಂತ ಆಯ್ತು ಅಂದ್ರೆ, ಅವರಿಗೆ ಮಗೆಲ್ಲ ಬಿಟ್ಟು ಹೋದ ಆ ರೀತಿಯಲ್ಲಿ ಆಗಿದೆ, ಯಾರು ಇಲ್ಲ. ಹಾಗಾಗಿ ಅವರ ಎಲ್ಲ ಪ್ರಾಪರ್ಟಿಯನ್ನು ಸತ್ತ ಮೇಲೆ ಟೆಂಪಲ್ಗೆ ಅಂತ ಬರೆದಿದ್ರು. ಈ ರೀತಿ ಬರೆದಿದ್ರು. ಮತ್ತೆ ಎಂತ ಆಯ್ತು ಅಂದ್ರೆ, ಒಂದು ಮಾತಾಜಿ ಬಿಟ್ಟು ಹೋದ್ರು, ಮತ್ತೆ ಆ ಮಾತಾಜಿ ಕೂಡ ಅದು ಕೂಡ ಇಲ್ಲ. ಹಾಗೆ ಈ ರೀತಿ. ಈಗ ಒಂದು ಎಕ್ಸಾಂಪಲ್, ಬೇರೆ ಒಂದು ಎಕ್ಸಾಂಪಲ್ ಕೊಡುವ. ಓಕೆ, ಈಗ ಎಸ್, ಒಬ್ಬರೀಗ ಒಂದು 50 ಲಕ್ಷ ಕೊಡ್ತಾರೆ ದೇವಸ್ಥಾನಕ್ಕೆ. ನಾನು ನಿನ್ನೆ ಒಂದು ಕಡೆಗೆ ಹೋಗಿದ್ದೆ, ಅಲ್ಲಿ ಹೇಳಿದರು, ಎಸ್, ಒಂದು ಮಾತಾಜಿ ಶಿ ವಾಂಟ್ಸ್ ಗಿವ್ 1 crore, 1 ಕೋಟಿ. ಹಾಗೆ ಎಸ್, ಓಕೆ, ಈಗ ಮಾತಾಜಿ 10 lakhs ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ಇನ್ನು 90 lakhs ಕೊಡ್ಲಿಕ್ಕೆ ಉಂಟು ಈಚೆ. ನೋಡಿ, ರಾಧಾ ಗೋವಿಂದ್ಗೆ ಎಲ್ಲಿ ಬೇಕೆಂದ್ರೆ ಬರ್ತದೆ. ಈಗ ನಾವು ಕೊಡೋದು ಕೂಡ ಬರದೇ ಇರುವುದಿಲ್ಲ, ಬರ್ತದೆ ಭಗವಂತನ ಸೇವೆಗೆ. ಯಾಕೆಂದ್ರೆ ಭಗವಂತ ಈಸ್ ಲಕ್ಷ್ಮೀಪತಿ, ಅನ್ಲಿಮಿಟೆಡ್ ಉಂಟು ಭಗವಂತನ ಕಿಂಗ್ಡಮ್ ಅಲ್ಲಿ. ಹಾಗೆ ಈಗ ಸಪೋಸ್ ಓಕೆ, ಇದಕ್ಕೆ ರಿಲೇಟ್ ಆಗಬೇಕಲ್ಲ. ಓಕೆ, ಈಗ ಅವರು ನಿಮ್ಮ ರಿಲೇಟಿವ್ ಇಲ್ಲದ್ರೆ ನಿಮ್ದು ಫ್ರೆಂಡ್ ಅಂತ ಭಾವಿಸುವ. ಈಗ ಮಾತಾಜಿ ಕೊಡುವವರು ನಿಮ್ದು ರಿಲೇಟಿವ್, ನಿಮ್ದು ಫ್ರೆಂಡ್ ಅಂತ ಭಾವಿಸ್ಬೋದು. ಓಕೆ, ಈಗ ನೀವು ಅವರಿಗೆ ಅನೌನ್ಸ್ ಮಾಡ್ತಾರೆ, ಈಗ ನಿಮ್ಮ ಈ ಬ್ಯಾಚ್ ಅಲ್ಲಿ ಇದ್ದಾರೆ, ಯಾವುದು ನಮ್ಮ ಜೈ ಸಚಿನ್, ಜೈ ಗೌರವರಲ್ಲಿ ಇದ್ದಾರೆ, ಹಾಗೆ ಇದ್ದಾರೆ. ಈಗ ಅವರು ನನಗೆ ಹೇಳ್ತಾರೆ ಕೊಡ್ತೇನೆ ಅಂತ, ನಾನು ಅದನ್ನೇ ಅನೌನ್ಸ್ ಮಾಡ್ತೇನೆ, ಮಾತಾಜಿ ಹೀಗೆ ಕೊಡ್ಲಿಕ್ಕೆ. ನೀವು ಅವರಿಗೆ ಎಂತ ಹೇಳ್ತೀರಿ? ದಯವಿಟ್ಟು ಸತ್ಯ ಹೇಳಿ. ಕೊಡ್ಲಿಕ್ಕೆ ಪ್ರೇರಣೆ ಮಾಡ್ತೀರಾ, ಕೊಡ್ಬೇಡಿ ಹೇಳ್ತೀರಾ, ಎಂತ ಹೇಳ್ತೇನೆ ನೀವು? ಈಗ ಮಾತಾಜಿ ಬೇರೆ ಇಲ್ಲ. ಕೊಡಿ ಅಂತ ಪ್ರೇರಣೆ ಹೇಳ್ತೇವೆ. ಮಾಡ್ತೇವೆ ಪ್ರೇರಣೆ ಮಾಡ್ತೀವಿ ಪ್ರಭು. ಮತ್ತೆ ಅವರಿಗೆ ನಮಸ್ಕಾರ ಮಾಡಿ ಹರಿಬೋಲ್ ಹೇಳ್ತೇವೆ. ಸತ್ಯ ಹೇಳಿ, ಹೃದಯ ಟಚ್ ಮಾಡಿ ಹೇಳಿ. ಓಕೆ, ಈಗ ನಿಮ್ಮ ತಂಗಿ ಅಂತ ಭಾವಿಸುವ, ನಿಮ್ಮ ತಂಗಿ, ಬೇರೆ ಎಂತ ಹಣ ಇಲ್ಲ, ಅಷ್ಟೇ ಇರುವಂತದ್ದು, 1 ಕೋಟಿ ಮಾತ್ರ ಇರುವಂತದ್ದು, ದೇವಸ್ಥಾನ ಕೊಡ್ತಾ ಇದ್ದಾರೆ. ನೀವು ಎಂತ ಹೇಳ್ತೀರಿ? ಸತ್ಯ ಹೇಳಿ. ಭಗವಂತನಿಂದ ಒಳ್ಳೆ ಪುಣ್ಯವಂತೆ ನಿನಗೇನು ಮರಳುಂಟ ಅದನ್ನೆಲ್ಲ ಕೊಡ್ಲಿಕ್ಕೆ. ಎಸ್, ನೋಡಿ, ಅವರು ಕರೆಕ್ಟ್ ಹೇಳಿದ್ದಾರೆ, ಉಳಿದವರೆಲ್ಲ ಹೇಳ್ತಾ ಇಲ್ಲ. ನಿನ್ಗೆ ಹುಚ್ಚ ಅಂತ ಹೇಳ್ತೇವೆ. ಎಸ್, ಮತ್ತೆ ಬೇರೆ ಎಂತ ಹೇಳ್ತೀವಿ? ಎಸ್, ದಯವಿಟ್ಟು ಹೇಳಿ. ಓಕೆ, ಅರ್ಧ ಇಟ್ಕೋ, ಅರ್ಧ ನಿನ್ನ ಲೈಫಿಗೆ ಒಂಚೂರು ಇಟ್ಕೋ, ಭಗವಂತ ನಿನಗೆ ಕೊಡು ಅಂತ ಲೈಫ್ಗೆ ಇಟ್ಟು ಕೊಡುವ ಅಂತ ಹೇಳ್ತೀರಿ. ಓಕೆ, ಎಸ್, ಬೇರೆ ಎಸ್, ಏನಾದ್ರು ಕಷ್ಟ ತೊಂದ್ರೆ ಬಂದಾಗ ನಿನಗೂ ಆಗುತ್ತೆ, ಸ್ವಲ್ಪ ಇಟ್ಕೊಂಡು ದೇವ್ರು ಕೊಡು ಅಂತ ಹೇಳ್ತೀವಿ. ಸ್ವಲ್ಪ ಅಂದ್ರೆ ಎಷ್ಟು ಸ್ವಲ್ಪ ಇಡ್ಬೇಕು? ಒಂದು ಎಂತ ಸ್ವಲ್ಪ ಅಂದ್ರೆ, ಈಗ 1 ಕೋಟಿಯಲ್ಲಿ 99 ಲಕ್ಷ ನಿನಗೆ ಇಟ್ಕೊಂಡು 1 ಲಕ್ಷ ಕೊಡು ಅಂತ ಹೇಳ್ತೇವೆ ನಾವು. ಯಾವ ರೀತಿ ಹೇಳ್ತೇವೆ? ಎಸ್, ಸ್ವಲ್ಪ ಅಂದ್ರೆ ಯಾವ ರೀತಿ? 99% ಭಗವಂತನಿಗೆ ಕೊಟ್ಟು 1% ನೀನ್ ಇಟ್ಕೋತಾ ಇಡು. ಎಷ್ಟು 99% ಭಗವಂತನಿಗೆ ಕೊಟ್ಟು 1% ನೀನು ಇಟ್ಕೋ ಅಂತ ಹೇಳ್ತೀವಿ. 1%? 10 ಕೋಟಿ ಇದ್ರೆ 1 ಕೋಟಿ ಕೊಡಿ ಅಂತ ಹೇಳ್ಬೋದು. 50-50 ಕೋಟಿ ಅವ್ರ ಹತ್ರ ಇದ್ರೆ 1 ಕೋಟಿ ಕೊಡು ಅಂತ ಹೇಳ್ಬೋದು. ಎಷ್ಟಿದ್ರೆ? 10 ಕೋಟಿ ಅವರ ಹತ್ರ ಇದ್ರೆ 10 ಕೋಟಿ 1 ಕೋಟಿಗೆ ಕೊಡ್ಬೋದು. ಓಕೆ, ಈಗ 10 ಕೋಟಿ ಇಲ್ಲ, ಅವ್ರದ್ದು 1 ಕೋಟಿ ಮಾತ್ರ ಇರುವಂತದ್ದು, ಅದನ್ನು ಕೊಡ್ತಾ ಇದ್ದಾರೆ. ಓಕೆ, ಅರ್ಧ ಇಟ್ಕೋ, ಅರ್ಧ ಮಾಡಿಕೋ ಅಂತ ಕೊಡು. ಅರ್ಧ ಕೊಡು, ಅರ್ಧ ಮಾಡಿಕೋ. 10 ಲಕ್ಷ ಕೊಡು ಹೇಳ್ತೇವೆ. ಓಕೆ, ಎಸ್, ಬೇರೆಯವ್ರು ಎಸ್, ದಯವಿಟ್ಟು ಎಲ್ಲ ಹೇಳಿ. ನೋಡಿ, ನಾವು ಯಾವ ಕಾನ್ಶಿಯಸ್ನೆಸ್ ಅಲ್ಲಿ ಇದ್ದೇವೆ ಅಂತ ಗೊತ್ತಾಗ್ತದೆ ಅಲ್ಲಿ. ಎಸ್, ಓಕೆ, ಬೇರೆಯವರು ಯಾರಿಲ್ವಾ? ಓಕೆ, ಎಸ್, ನಾವೀಗ ಮುಂದೆ ಹೋಗುವ. ಹಾಗೆ ಇಲ್ಲಿ ಪ್ರಭುಪಾದ ಹೇಳಿದ್ದಾರೆ. ಎಸ್, ಹಾಗೆ ಇಲ್ಲಿ ಹೇಳುವಂತ ಪ್ರಭುಪಾದ, ವಿ ಆರ್ ನಾಟ್ ಹಿಯರ್ ಟು ಪ್ಲೀಸ್ ಪಬ್ಲಿಕ್ ಕಾಮನ್ ಮ್ಯಾನ್ ಬಟ್ ಟು ಪ್ಲೀಸ್ ಕೃಷ್ಣ ಅಂಡ್ ಅವರ್ ಪ್ರೀವಿಯಸ್ ಆಚಾರ್ಯ.
ಹಾಗೆಯೇ ಎಲ್ಲವೂ ಇರುವಂಥದ್ದು ಭಗವಂತನ ಸೇವೆಗೆ, ಎಲ್ಲವೂ. ಆದರೆ ಅದನ್ನು ಮಾಡಲಿಕ್ಕೆ ಕಷ್ಟ. ನಾವು ಯಾವಾಗ ಆ ರೀತಿ ಮಾಡ್ತೇವೆ, ನಾವು ಪಾಸ್. ಯಾವುದೇ ಇರಲಿ, ಬ್ರಹ್ಮಚಾರಿ ಇರಲಿ, ಗೃಹಸ್ಥ ಇರಲಿ, ವಾನಪ್ರಸ್ಥ ಇರಲಿ, ಸನ್ಯಾಸ ಇರಲಿ, ಯಾವುದೇ ಇರಲಿ, ದಟ್ ಡಸಂಟ್ ಮ್ಯಾಟರ್. ಆದರೆ ನಮ್ಮ ಈ ಪ್ರಜ್ಞೆ ತುಂಬ ಮುಖ್ಯ, ಕಾನ್ಷಿಯಸ್ನೆಸ್. ನಾವಾಗಿ ಕೊಡುವುದಿಲ್ಲ, ಇನ್ನೊಬ್ಬರು ಕೊಡುವಾಗ ನಾವು ಯಾವ ರೀತಿ ವರ್ತನೆ ಮಾಡ್ತೇವೆ. ಅಂದ್ರೆ ಭಗವಂತನಿಗೆ ಕಡಿಮೆ ಇಲ್ಲ ಸರ್, ಭಗವಂತನಿಗೆ ಕಡಿಮೆ ಇಲ್ಲ. ಭಗವಂತನಿಗೆ ಅನ್ಲಿಮಿಟೆಡ್. ನಾನೀಗ ಸೇವೆ ಮಾಡಿದ್ರೆ ಸೇವೆ ನಿಲ್ತದ? ಇಲ್ಲ. ಭಗವಂತನ ಸೇವೆ ನಿಲ್ಲುವುದಿಲ್ಲ, ಅದು ಇಟರ್ನಲ್. ಅದು ಭಗವಂತ ಜನ ಗಳಿಸ್ತಾನೆ, ಭಗವಂತ ದುಡ್ಡು ಕೂಡ ಗಳಿಸ್ತಾನೆ. ಹಾಗಾಗಿ ನಮ್ಗೆ ಅದು ಸೇವೆ ಮಾಡ್ಲಿಕ್ಕೆ ಸಿಕ್ಕಿದ್ರೆ ಅದು ನಮ್ಮ ಭಾಗ್ಯ, ನಮ್ಮ ಭಾಗ್ಯ. ಹಾಗೆ ಪ್ರಭುಪಾದ ಅದನ್ನೇ ಹೇಳುವಂಥದ್ದು. ಓಕೆ, ವಿ ಆರ್ ನಾಟ್ ಹಿಯರ್ ಟು ಪ್ಲೀಸ್ ಪಬ್ಲಿಕ್ ಕಾಮನ್ ಮ್ಯಾನ್, ಬಟ್ ಟು ಪ್ಲೀಸ್ ಕೃಷ್ಣ ಅಂಡ್ ಅವರ್ ಪ್ರೀವಿಯಸ್ ಆಚಾರ್ಯ. ಇದನ್ನು ತಿಳಿಬೇಕು. ಓಕೆ, ಎಸ್, ಇದು ನೆಕ್ಸ್ಟ್ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಲಿವ್ ವಾಟ್ ಯು ಬಿಲೀವ್, ಯುವರ್ ಲೈಫ್ ಈಸ್ ಯುವರ್ ಮೆಸೇಜ್. ಲಿವ್ ವಾಟ್ ಯು ಟೀಚ್, ಬೈ ಯುವರ್ ಎಕ್ಸಾಂಪಲ್ ಟೀಚ್ ಆಲ್ ದ ಸಿಟಿಜನ್ಸ್ ಟು ಬಿಕಮ್ ಐಡಿಯಲ್ ವೈಷ್ಣವ್. ಐಡಿಯಲ್ ವೈಷ್ಣವ ಅಂತ ಎಲ್ಲವನ್ನು ಕೃಷ್ಣನ ಸೇವೆಗೆ ಯೂಸ್ ಮಾಡುವಂಥದ್ದು, ಎಲ್ಲವನ್ನು. ದಿಸ್ ಇಸ್ ಐಡಿಯಲ್ ವೈಷ್ಣವ. ವೈಷ್ಣವ ಅಂದ್ರೆ ಟೋಟಲಿ 100% ಡೆಡಿಕೇಟೆಡ್ ಫಾರ್ ದಿ ಸರ್ವಿಸ್ ಆಫ್ ಗುರು ಅಂಡ್ ಲಾರ್ಡ್. ದಿಸ್ ಇಸ್ ವೈಷ್ಣವ. 100%. ಅಲ್ಲ, ನಾನು ಸ್ವಲ್ಪ ಪರ್ಸೆಂಟ್ ಇಲ್ಲ ಸರ್, ಅದು ಯಾವುದು ಈ ಡಿಕ್ಷನರಿ ಇಲ್ಲ. ವೈಷ್ಣವ ಡೆಫಿನೇಷನ್ ಅಂದ್ರೆ 100%. ಎಸ್, ಎಸ್, ನೋಡಿ ಇಲ್ಲಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಹೇಳ್ತೇನೆ. ಇಫ್ ಯು ಫೇಲ್ ಟು ಫೇಲ್, ಯು ಫೇಲ್. ಡು ನಾಟ್ ಫೇಲ್ ಟು ಆಕ್ಟ್ ಬಿಕಾಸ್ ಯು ಮೇ ನಾಟ್ ವಿನ್. Do it because it is the right thing to do. If you fail to act, you have truly failed. In the absolute field, both success and failure are glorious. ಅಂದ್ರೆ ಆಧ್ಯಾತ್ಮಿಕದಲ್ಲಿ ಫೇಲ್ ಆದ್ರೂ ಕೂಡ ಪಾಸ್ ಅಂತೆ. ಈಗ ಭೌತಿಕದಲ್ಲಿ ಫೇಲ್ ಆದ್ರೆ ಫೇಲೆ. ಈಗ ಸಪೋಸ್ ನಿಮ್ಮ ಮಗ ಅವನೀಗ 8 ಸೆಮಿಸ್ಟರ್ ಆಯಿತು ಇಂಜಿನಿಯರಿಂಗ್, ಒಂದು ಬ್ಯಾಕ್ಲಾಗ್ ಉಂಟು, 48ರಲ್ಲಿ ಒಂದು ಉಂಟು ಸಬ್ಜೆಕ್ಟ್, ಫೇಲ್ ಆಗಿದ್ದಾನೆ, ಬ್ಯಾಕ್ಲಾಗ್. ಈಗ ಅವನಿಗೆ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಸಿಗುವುದಿಲ್ಲ. ಫೇಲ್ ಅಂದರೆ ಈಗ 99%, ಹೇಗಂದರೆ 47 ಡಿವೈಡೆಡ್ ಬೈ 48 ಎಷ್ಟಾಯ್ತು ಪರ್ಸೆಂಟೇಜ್? ಎಸ್, ಯಾರು ಹೇಳಿದೆ ಪರ್ಸೆಂಟೇಜ್? 47 ಡಿವೈಡೆಡ್ ಬೈ 48 ಎಷ್ಟಾಯ್ತು ಪರ್ಸೆಂಟೇಜ್ ವೈಸ್? ಎಷ್ಟಾಯ್ತು? ಎಸ್, ಯಾರು ಹೇಳ್ತೀರಿ ಕ್ಯಾಲ್ಕುಲೇಷನ್? ಎಷ್ಟಾಯ್ತು ಪರ್ಸೆಂಟೇಜ್? 47 ಡಿವೈಡ್ ಬೈ 48 ಎಷ್ಟು ಪರ್ಸೆಂಟೇಜ್ ಆಯ್ತು? -1. ಹಾ, -1. -1. 47 ಪಾಸ್ ಆಗಿದ್ದಾನೆ 48 ಅಲ್ಲಿ. ಎಸ್, 0.1. ಹಾ, 97. ಓಕೆ, 97%. ಈಗ 97% ಆಗಿದೆ, 3% ಆಗಲಿಲ್ಲ, 100%. ಹಾಗಾಗಿ ಪ್ರಪೋಸ್ ಇರುವಂಥದ್ದು, ಇನ್ ಮೆಟೀರಿಯಲ್ ಥಿಂಗ್ಸ್ ಇಫ್ ಯು ಡೂ 100% ದೆನ್ ಓನ್ಲಿ ನಮಗೆ ರೆಕಗ್ನಿಷನ್ ಇರುವಂಥದ್ದು, ಇಲ್ಲದೇ ಇಲ್ಲ. ಆದರೆ ಸ್ಪಿರಿಚುವಲ್ ಅಲ್ಲಿ ಫೇಲ್ ಆದರೂ ಕೂಡ ಪಾಸ್. ಜಸ್ಟ್ ಎಫರ್ಟಿಗೆ ನೀವು ಯಾವುದೊಂದು ಎಫರ್ಟ್ ಹಾಕ್ತೀರಿ, ಅದಕ್ಕೆ ಮಾರ್ಕ್ಸ್ ಉಂಟು ಕೃಷ್ಣ ಅಂತ. ಅದನ್ನು ಇಲ್ಲಿ ಹೇಳುವಂಥದ್ದು. ಎಸ್, ಇನ್ ದ ಅಬ್ಸಲ್ಯೂಟ್ ಫೀಲ್ಡ್ ಬೋತ್ ಸಕ್ಸಸ್ ಆ್ಯಂಡ್ ಫೇಲಿಯರ್ ಆರ್ ಗ್ಲೋರಿಯಸ್. ಎಸ್,
ಓಕೆ, ಹರೇ ಕೃಷ್ಣ, ಧನ್ಯವಾದಗಳು. ಪಂಚಕಲ್ಪದವರು ವಿಶ್ವ ಕೃಪಾ ಸಿಂಧು ವ್ಯವಜ ಪತಿತನ ಪಾವನೇಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ವಿಜಯ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ